ವೇದಿಕೆಯ ಮೇಲೆ ಆಸೀನರಾಗತಕ್ಕಂತಹ ಘನವೆತ್ತ ರಾಜ್ಯದ ಕರ್ನಾಟಕ ರಾಜ್ಯದ ಅಧ್ಯಕ್ಷರೇ, ನಮ್ಮ ನೆರೆಯ ಆನೆ ಬಲವನ್ನು ಕೊಡಬಲ್ಲಂತಹ ಕೇರಳ ರಾಜ್ಯದ ಅಧ್ಯಕ್ಷರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳೇ, ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತೇಳಿ. ಸೊ ಈ ಎಲ್ಲ ತತ್ವ ಸಿದ್ಧಾಂತಗಳುಳ್ಳಂತ ಏಕೈಕ ರಾಷ್ಟ್ರೀಯ ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಹೈಯೆಸ್ಟ್ ಜೈಲಲ್ಲಿ ಹೋಗುವಂತವರು, ಕೇಸ್ ಹಾಕೊಳ್ಳುವಂತವರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ರಾಷ್ಟ್ರದ ವಿರೋಧ ಪಕ್ಷ, ಅಧಿಕೃತವಾದ ಪಕ್ಷ ಬೇರೆ ಯಾವುದಿದ್ರು ಕೂಡ ಅಧಿಕೃತ ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ತಾಂಬೂಲದಲ್ಲಿ ಚರಿತ್ರೆಯನ್ನು ಹುಡುಕುವಂತ ಪಕ್ಷ ಭಾರತೀಯ ಜನತಾ ಪಕ್ಷ. ಇವರು ತಾಂಬೂಲದಲ್ಲಿಯೇ ದೇಶವನ್ನು ಕಟ್ಟುವವರು, ತಾಂಬೂಲದಲ್ಲಿಯೇ ಚರಿತ್ರೆಯನ್ನು ಹುಡುಕುವವರು. ಬಹುಶಃ ಇಡೀ ರಾಜ್ಯದಲ್ಲಿ ನಿಷೇಧಕ್ಕೆ ಒಳಪಡುವಂತಹ ಒಬ್ಬ ವ್ಯಕ್ತಿ ಇದ್ದರೆ ಮುತಾಲಿಕ್. ಅವರನ್ನು, ಆ ವ್ಯಕ್ತಿಯನ್ನು ರಾಜ ಮರ್ಯಾದೆ ಕೊಟ್ಟಂತಹ ಒಂದು ಜಿಲ್ಲೆ ಉಂಟಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ನಾಚಿಕೆ ಆಗುತ್ತೆ ಹೇಳಲಿಕ್ಕೆ. ಇಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ. ನಾನೇನು ಭಾಷಣ ಮಾಡ್ಲಿಕ್ಕೆ ಇವತ್ತು ಬಂದಿಲ್ಲ. ಯಾಕೆ ಗೊತ್ತಾ? ಇದು ನನ್ನ ಜಿಲ್ಲೆ, ನಮ್ಮವರ ಜಿಲ್ಲೆ, ದಿನನಿತ್ಯ ನೋಡುವವರ ಜಿಲ್ಲೆ, ಸತ್ಯವನ್ನಾಡುವವರ ಜಿಲ್ಲೆ, ಕಪಟಿಗಳಲ್ಲದ ಜಿಲ್ಲೆ, ನ್ಯಾಯಯುತವಾದ ಜಿಲ್ಲೆ. ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರ ಜಿಲ್ಲೆ. ಭಾಷಣದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಭಾಷಣದಿಂದ ಎಲ್ಲವನ್ನೂ ಮಾಡಲು ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರು ನಾನು ಏನು ತಯಾರು ಮಾಡಿದ್ದೇನೋ ಅದೆಲ್ಲವನ್ನು ಅವರು ಹೇಳಿದ್ದಾರೆ. ನನಗೇನು ಹೇಳಲಿಕ್ಕೆ ಯಾವುದೂ ಇಲ್ಲ. ಮುಖ್ಯವಾಗಿ ನಾನು ನಿಮ್ಮಲ್ಲಿ ಎಷ್ಟೇ ಹೇಳ್ತೇನೆ, ನಿಮ್ಮೆಲ್ಲರನ್ನು ನೋಡಿ ಮನಸ್ಸು ತುಂಬಿದೆ, ಮಾತು ಬಾರದಾಗಿದೆ, ನಾನು ಮೂಕನಾಗಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರೈಸ್ತರ ಚರ್ಚ್ಗಳಿಗೆ ದಾಳಿ ಮಾಡಿದಾಗ, ಇದು 8 ವರ್ಷ 12 ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆ ಗಡಗಡ ನಡುಗುತ್ತಿರುವಂತ ಕ್ರೈಸ್ತರಿಗೆ ಶಾಂತಿ ಸಮಾಧಾನ ಕೊಟ್ಟಂತ ಏಕೈಕ ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇದು ಇವತ್ತು ಕ್ರೈಸ್ತರು ಹೇಳ್ತಾ ಇದ್ದಾರೆ, ಇನ್ನೂ ಹೇಳ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ಸರ್ಕಾರ ಮತಾಂತರ ನಿಷೇಧವನ್ನು ಸುಗ್ರೀವಾಜ್ಞೆ ಮುಖಾಂತರ ತಂದಿದ್ದಾರೆ. ನಾನು ತುಂಬಾ ಸಲ ಹೇಳಿದ್ದೀನಿ, ನಮ್ಮವರು ಹೇಳಿದ್ದಾರೆ, ಕ್ರೈಸ್ತರು ಎಲ್ಲಿಯೂ ಮತಾಂತರ ಮಾಡಲ್ಲ, ನಾವು ಮತಾಂತರಿಗಳೇ ಅಲ್ಲ, ನಮ್ಗೆ ಅದರ ಅವಶ್ಯಕತೆಯೂ ಇಲ್ಲ. ಕ್ರೈಸ್ತರ ಶಿಕ್ಷಣ, ಕ್ರೈಸ್ತರ ಆರೋಗ್ಯ ಕ್ಷೇತ್ರಗಳಲ್ಲಿ, ಕ್ರೈಸ್ತರ ಸಾಮಾಜಿಕ ಸೇವೆಗಳನ್ನು ನೋಡಿ ಅವರಾಗೆ ಮತಾಂತರ ಆಗುವಾಗ ನಾವೇನು ಮಾಡುವುದಪ್ಪ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಬಜರಂಗ ದಳ ಇರಬಹುದು, ಶ್ರೀರಾಮ ಸೇನೆ, ಏನೋ ಅವ್ರದ್ದು ಏನು ಸಂಘಟನೆಗಳಿವೆ, ಅವರೆಲ್ಲರೂ ಕೂಡ ಇವತ್ತು ವೇದಿಕೆಗಳಲ್ಲಿ ಮಾತಾಡ್ತಾರಲ್ಲ, ಆ ಮಾತಾಡ್ಲಿಕ್ಕೆ ಕಲಿಸಿದಂತಹ ಶಿಕ್ಷಣ ಸಂಸ್ಥೆಗಳು ಅದು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು. ನಾನು ನಿಮ್ಗೊಂದು ಸತ್ಯ ವಿಚಾರ ಹೇಳ್ತೇನೆ. ಯಾರೆಲ್ಲ ಇವತ್ತು ಇಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ದೀರಾ, ನೀವೊಂದು ಒಳ್ಳೆಯ ಪಕ್ಷದಲ್ಲಿ ಬೆಂಬಲವಾಗಿ ತಾವು ಬಂದಿದ್ದೀರಾ. ಈ ಪಕ್ಷದಲ್ಲಿ ಇದ್ದವರಿಗೆ ಎಲ್ಲಿ ಮಲಗಿದ್ರು ನಿದ್ರೆ ಬರುತ್ತೆ. ಯಾಕೆ? ನಾವು ಎಲ್ಲಿ ಕೂಡ ಅನ್ಯಾಯಕ್ಕೆ ಹೋಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಇವತ್ತು ಜನ ಒಪ್ಪುತ್ತಾರೆ, ಅಪ್ಪುತ್ತಾರೆ. ಇದು ನಾನು ಹೇಳುವಂತ ಸತ್ಯ ವಿಚಾರ ಕೂಡ. ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳೆಯುವುದನ್ನು ನೋಡಿಕೊಂಡು ಹೆದರಿಕೆಯ, ಭಯದ ವಾತಾವರಣ ಆಗಿದೆ. ಯಾವ್ದಿಗೆ? ಕಾಂಗ್ರೆಸ್ಗೆ ಆಗಿದೆ. ಇನ್ನು ಕಾಂಗ್ರೆಸ್ ಅಲ್ಲಿ ಎಲ್ಲ ಹೋಗಿ ಆಗಿದೆ. ಇನ್ನು ಇಬ್ಬರೇ ಇರುದು, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್. ಅವ್ರಿಬ್ರು ಹೋದ್ರೆ ಮುಗ್ದೋಯ್ತು ಕಾಂಗ್ರೆಸ್ನವರ ಕತೆ. ಬಂಧುಗಳೇ, ಮುಂದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲ ಹೇಳಿದ ಪ್ರಕಾರ ಖಂಡಿತವಾಗಿಯೂ ದೀನ ದಲಿತರ ಜಾತಿ, ಮತ, ಧರ್ಮವನ್ನು ನೋಡದೆ ಸತ್ಯಕ್ಕಾಗಿ ಹೋರಾಟ ಮಾಡುತ್ತಿರುವಂತಹ ಕರ್ನಾಟಕ ರಾಜ್ಯದ, ದೇಶದ ಏಕೈಕ ಪಾರ್ಟಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಜೊತೆಗೆ ಕೈ ಜೋಡಿಸಿ
ಸತ್ಯವನ್ನು ಹೇಳಿ ಈ ದೇಶದ ಆಡಳಿತದ ಚುಕ್ಕಾಣಿ ಖಂಡಿತವಾಗಿ ನಾವು ಹಿಡಿಯುತ್ತೇವೆ. ಅದಕ್ಕಾಗಿ ತಮ್ಮೆಲ್ಲರ ಪ್ರೀತಿಯ ಬೆಂಬಲವನ್ನು ನಮಗೆ ಮುಂದಿನ ಚುನಾವಣೆಗಳಲ್ಲಿ ಕೊಡಿ. ಹೇಳಿದ ಮಾತು ಖಂಡಿತವಾಗಿ ಪೂರೈಸುತ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಭರ್ಜರಿ ಶಿಸ್ತಿನಿಂದ ಇವತ್ತು ಯಾವುದೇ ಗ್ರಾಮ ಪಂಚಾಯತಿಗೆ ಹೋಗಿ ಯಾರಾದ್ರೂ ನಮ್ಮವರು ದುಡ್ಡು ಮಾಡಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ, ಪರ್ಸೆಂಟೇಜ್ ತಗೊಂಡಿದ್ದಾರೆ ಅಂತ ಗೊತ್ತಾದ್ರೆ ಖಂಡಿತವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾನು ನಿವೃತ್ತಿ ಆಗ್ತೇನೆ. ಅಷ್ಟು ಧೈರ್ಯದಲ್ಲಿ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಲ್ಲಿ ಬಹಳ ಕರಾರುವಕ್ಕಾದ, ಸತ್ಯವಾದಂತಹ ಹಾಗೂ ಸ್ಥಿರವಾದಂತಹ ನೀತಿ ನಿಯಮಗಳನ್ನು ಹೊಂದಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ನಾವು ನೀವೆಲ್ಲ ಇದ್ದೀರಾ. ನಿಮ್ಗೆಲ್ರಿಗೂ ಆ ಭಗವಂತ ಆಯುರಾರೋಗ್ಯ ಸಂಪತ್ತು ಕೊಡ್ಲಿ. ತಾವೆಲ್ಲರೂ ಕೂಡ ಮುಂದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಮಾತಾಡುವ ನಾಯಕರು ಇಲ್ಲಿ ಇದ್ದೀರಿ. ನನ್ನನ್ನು ಪ್ರೀತಿಯಿಂದ ತಾವೆಲ್ಲ ಕರೆದಿದ್ದೀರಾ. ನಾನು ಇದೇ ಜಿಲ್ಲೆಯವ, ಇಲ್ಲಿಯವ, ನಿಮ್ಗೆಲ್ಲರಿಗೂ ಕೂಡ ಆ ಭಗವಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಜೈ ಎಸ್ ಟಿ, ಜೈ ಭಾರತ್, ಜೈ ಕರ್ನಾಟಕ.